तमन्ना दे, जो कल्ब का गरमा दे, जो रूह को तड़पा दे। महरूम तमाशा को फिर दीदे बीना दे, देखा है कुछ मैंने औरों को भी दिखला दे। बेलूस मोहब्बत बेबाक सदाकत, सीनों में उजाला कर दिल सूरत मीना दे। या रब दिल इंसान को ओ जिंदा तमन्ना दे, जो कल्ब का दरमा दे, जो रूह को तड़पा दे। ಜವಾಹರಲಾಲ್ ನೆಹರೂರವರ ಜನ್ಮದಿನ. ಇವರ ಜನ್ಮದಿನವನ್ನು ಭಾರತಾದ್ಯಂತ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನಮ್ಮ ಪೂಜನೀಯ ಗುರುಗಳು ಮಕ್ಕಳ ದಿನಾಚರಣೆಯನ್ನು ಅವರದೇ ಖರ್ಚಿನಿಂದ ಮಾಡುತ್ತಾರೆ. ಈ ದಿನದ ಖರ್ಚಿನ ಅರ್ಧ ಹಣವನ್ನು ಸನ್ಮಾನ್ಯ ಆಸಿಫ್ ಕಾರ್ಯದರ್ಶಿ ಸೈಯದ್ ಮದನಿ ಅರಬಿಕ್ ಟ್ರಸ್ಟ್ ಉಳ್ಳಾಲ ಇವರು ನೀಡುವುದಾಗಿ ತಿಳಿಸಿರುವರು. ಇವರಿಗೆ ನಮ್ಮ ಶಾಲೆಯ ಮೇಲೆ ಹಾಗೂ ಮಕ್ಕಳ ಮೇಲೆ ಇರುವ ಪ್ರೀತಿಗಾಗಿ ಕೃತಜ್ಞತೆಗಳು. ಮಕ್ಕಳ ದಿನದಂದು ಅಧ್ಯಕ್ಷರು ಮಕ್ಕಳೇ ಆಗಬೇಕೆಂಬ ನಿಯಮದಂತೆ ನಮ್ಮ ಶಾಲೆಯ ಮುಖ್ಯಮಂತ್ರಿ ಕುಮಾರಿ ನಹಿಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವರು. ಅವರಿಗೆ ಸ್ವಾಗತ ಬಯಸುತ್ತೇನೆ. ಬಹುಮಾನ ವಿತರಿಸಲಿರುವ ಶಾಲೆಯ ಉಪಮುಖ್ಯಮಂತ್ರಿ ಅರ್ಫಾಜ್ ರವರಿಗೆ ಆತ್ಮೀಯ ಸ್ವಾಗತ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ನಮಗೆ ಶಿಕ್ಷಣ ಸವಲತ್ತಿನ ಒಡೆಯರು ಆದ ಹಾಜಿ ಅಬ್ದುಲ್ ರಶೀದ್ ರವರಿಗೆ ಶಾಲೆಯ ಪರವಾಗಿ ಸ್ವಾಗತ. ಉಳ್ಳಾಲ ಕೇಂದ್ರ ಜುಮಾ ಮಸ್ಜಿದ್ನ ಪ್ರಧಾನ ಕಾರ್ಯದರ್ಶಿ, ಹಳೆಕೋಟೆ ಮಸ್ಜಿದ್ನ ಅಧ್ಯಕ್ಷ, ನಮ್ಮ ಶಾಲೆಗೆ ಬೇಕಾದ ಸೌಲಭ್ಯ ಒದಗಿಸುತ್ತಿರುವ ಜನಾಬ್ ಹಾಜಿ ಮೊಹಮ್ಮದ್ ತಹಾರ್ ಅವರಿಗೆ ಆತ್ಮೀಯ ಸ್ವಾಗತ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಜನಾಬ್ ಮುಸ್ತಫಾ ಅಬ್ದುಲ್ಲಾ ರವರು ನಮ್ಮ ಕಾರ್ಯಕ್ರಮದಲ್ಲಿರುವರು. ಅವರಿಗೆ ಆತ್ಮೀಯ ಸ್ವಾಗತ. ಇನ್ನೋರ್ವ ಮುಖ್ಯ ಅತಿಥಿ ಟ್ರಸ್ಟ್ನ ಉಪಾಧ್ಯಕ್ಷರಾದ ಜನಾಬ್ ಹಾಜಿ ಯುಕೆ ಇಬ್ರಾಹಿಂ ತಕ್ಕೆತೋಟ, ಇವರಿಗೂ ಆತ್ಮೀಯ ಸ್ವಾಗತ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಆಡಳಿತಾಧಿಕಾರಿ ಜನಾಬ್ ಹಾಜಿ ಅಬ್ದುಲ್ ಲತೀಫ್ ರವರಿಗೆ ಆತ್ಮೀಯ ಸ್ವಾಗತ. ನಮ್ಮ ಶಾಲೆಯ ಉಪಾಧ್ಯಕ್ಷರಾದ ಹಿರಿಯರಾದ ಜನಾಬ್ UN ಇಬ್ರಾಹಿಂ ರವರಿಗೂ ಸ್ವಾಗತ. ದೇಶದಲ್ಲಿ ಕಲಿಯುತ್ತಿರುವ ಕಲಿಯದೇ ಇರುವ ಎಲ್ಲ ವಿದ್ಯಾರ್ಥಿಗಳ ಎಲ್ಲ ಮಕ್ಕಳ ಹುಟ್ಟಿದ ಹಬ್ಬವನ್ನ ನಾವು ಆಚರಿಸ್ತಾ ಇದ್ದೇವೆ. ನಾವೀಗ ನೋಡ್ಬೋದು, ನಮ್ಮ ಪಕ್ಕದ ಮನೆಯಲ್ಲಿ ಬಿರಿಯಾನಿ ಮಾಡಿಕೊಂಡು ಅಥವಾ ಇನ್ನಿತರ ಯಾವುದೋ ದೊಡ್ಡದಾದಂಥ ಆಡಂಬರ ಮಾಡಿಕೊಂಡು ಶಾಮಿಯಾನ ಹಾಕಿಕೊಂಡು ನಮ್ಮ ಪಕ್ಕದ ಮನೆಯಲ್ಲಿ ಹುಟ್ಟಿದ ಹಬ್ಬವನ್ನು ಆಚರಿಸ್ತಾರೆ. ಆದರೆ ಅದೇ ಮನೆಯ ಪಕ್ಕದಲ್ಲಿ ಇನ್ನೊಂದು ಮನೆಯಲ್ಲಿ ಅದೇ ಮಗುವಿನ ಇನ್ನೊಂದು ಮಗುವಿನ ಹುಟ್ಟಿದ ಹಬ್ಬದ ದಿವಸ ಮನೆಯಲ್ಲಿ ಊಟ ಮಾಡದಂತ ಸನ್ನಿವೇಶನೂ ಇರ್ಬೋದು. ಇದೆಲ್ಲವನ್ನು ಹೋಗಲಾಡಿಸುವಂತ ಒಂದು ಉದ್ದೇಶದಿಂದ ಭಾರತ ದೇಶದ ಆಗರ್ಭ ಶ್ರೀಮಂತರು ಅಂದಿನ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಬಹುಶಃ ಭಾರತದ ಸ್ವಾತಂತ್ರ್ಯ ಸಿಕ್ಕಿದಂತೆ ಆ ಸಮಯದಲ್ಲಿ ಇಡೀ ಭಾರತ ದೇಶವನ್ನೇ ಬೆಲೆಗೆ ತೆಗೆಯುವಂತ, ಈ ದೇಶವನ್ನು ನೀವು ಕೂಡುವುದಾದರೆ ನಾವು ಬೆಲೆಗೆ ತೆಗೆಯುತ್ತೇವೆ ಎಂದು ಸಾರಬಲ್ಲ ಶ್ರೀಮಂತ ಆಗರ್ಭ ಶ್ರೀಮಂತರಾಗಿದ್ದಂತ ಪಂಡಿತ ಜವಾಹರಲಾಲ್ ನೆಹರೂರವರು ಭಾರತ ದೇಶದ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅವರ ಹುಟ್ಟಿದ ಹಬ್ಬವನ್ನು ನನ್ನದ ಹುಟ್ಟಿದ ಹಬ್ಬವನ್ನಾಗಿ ನೀವು ಆಚರಿಸಬೇಡಿ, ಮತ್ತೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಡೀ ಭಾರತದಲ್ಲಿರುವಂತ ಬಡ ವಿದ್ಯಾರ್ಥಿಗಳು ಹುಟ್ಟಿದ ಹಬ್ಬವನ್ನು ಆಚರಿಸುವಂತಾಗಬೇಕು. ಆ ದಿವಸದಲ್ಲಿ ಆ ವಿದ್ಯಾರ್ಥಿಗಳು ಸಂತೋಷ ಪಟ್ಟುಕೊಳ್ಳುವಾಗಬೇಕು ಎಂಬಂತ ಒಂದು ಭಾವನೆಯನ್ನು ಹೇಳಿ ನನ್ನ ಹುಟ್ಟಿದ ಹಬ್ಬವನ್ನ ಮಕ್ಕಳ ದಿನವನ್ನಾಗಿ ಆಚರಿಸಿದೆ ಅಂತ ಹೇಳಿದರು. ಬಹಳಷ್ಟು ಸಂತೋಷ. ಈಗ ನಾವು ಕೆಲವು ಘಟಗಳಲ್ಲಿ ನೋಡ್ತೇವೆ, ಅಲ್ಲಿರುವಂತಹ ಊರಿನವರು ಅಲ್ಲಿರುವಂತಹ ವ್ಯವಸ್ಥೆಗಳು ಈ ಒಂದು ದೇಶದಲ್ಲಿ ಸಂತೋಷ ಪಟ್ಟುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ನೆಹರೂರವರ ಹುಟ್ಟಿದ ಹಬ್ಬ ಅಂತೇಳಿ ಅಲ್ಲ. ಮತ್ತೆ ಯಾಕೆ ಅಂತ ಹೇಳಿದ್ರೆ ಈ ದಿವಸ ಎಲ್ಲ ಮಕ್ಕಳು ಸಂತೋಷ ಪಟ್ಟುಕೊಳ್ಳುವಂತ ಒಂದು ದಿವಸ. ನಾನು ಇವತ್ತೊಂದು ಅಂಗನವಾಡಿಗೆ ಹೋಗಿದ್ದೆ ಒಂದು ಕಡೆಗೆ. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯುವಕರು 2-3 ಯುವಕರುಗಳು ಒಂದು ಬೈಕಿನಲ್ಲಿ ದೊಡ್ಡ ದೊಡ್ಡ ಬಾಕ್ಸ್ ಹಿಡ್ಕೊಂಡು ಅಲ್ಲಿರುವಂತ ಎಲ್ಲ ಅಂಗನವಾಡಿಗಳು ಶಾಲೆಗಳು ಎಲ್ಲ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಮೊನ್ನೆ ನಮ್ಮ ಮೀಲಾದುನ್ ನಬಿಯ ನೆನಪಾಯ್ತು ನನಗೆ, ಮೀಲಾದುನ್ ನಬಿಯ ನೆನಪು. ಯಾಕೆ ಅಂತ ನಾನು ಕೇಳುವಾಗ ಅದು ಇಲ್ಲ ಮಾಸ್ಟರ್, ಮಕ್ಕಳಿಗೆ ಐಸ್ ಕ್ರೀಮ್ ಕೊಡ್ತಾರೆ ಇಂದ ಮಕ್ಕಳ ದಿನಾಚರಣೆ ಅಂತ. ನಮ್ಮ ಮಕ್ಕಳು
ನಮ್ಮ ಯುವಕರು ಅವರು ಎಲ್ಲ ಕಡೆಗಳಲ್ಲಿ ಹೋಗಿಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಪಪ್ಸು, ನಂತರ ಅದೇ ರೀತಿಯಲ್ಲಿ ಸಮೋಸ, ಅದೇ ರೀತಿಯಲ್ಲಿ ಐಸ್ ಕ್ರೀಮು ಇತ್ಯಾದಿ ಎಲ್ಲವನ್ನು ಕೊಡುವಂತ ವ್ಯವಸ್ಥೆ ಇದೆ. ಅದು ಅಂಗನವಾಡಿಗೆ ಮಾತ್ರ ಅಲ್ಲ, ಎಲ್ಲ ಮಕ್ಕಳಿಗೆ ಇವತ್ತು ನಾವು ಆಚರಿಸುವಂತ ವ್ಯವಸ್ಥೆಗೆ ಅವರು ಕೊಡ್ತಾ ಇದ್ದಾರೆ. ಇಲ್ಲಿ ಸಹ ಬಹುಶಃ ನಮ್ಮ ಲತೀಫ್ ರವರು ಅಂಗನವಾಡಿಯ ಮಕ್ಕಳಿಗೆ ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆ ಮಕ್ಕಳಿಗೆ ಬಹುಮಾನ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ನಮ್ಮ ಶಾಲೆಯಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಬಹುಶಃ ಅದನ್ನು ನಾವು ಹೇಗೆ ಹೇಳಬೇಕು ಅಂತ ಗೊತ್ತಾಗುದಿಲ್ಲ. ಟೀಚರ್ಸ್ನವರು ಮಕ್ಕಳ ದಿನಾಚರಣೆ ನಾವು ಮಾಡಿದ್ದೇವೆ. ಯಾಕಂದ್ರೆ ಆ ಕಾರ್ಯಕ್ರಮಕ್ಕೆ ಅಪವಾದ ಆಗಬಾರ್ದು ಎಂಬಂತ ದೃಷ್ಟಿಯಿಂದ ಟೀಚರ್ಸ್ನವರು ಪ್ರತಿ ವರ್ಷದಲ್ಲಿಯೂ ಟೀಚರ್ಸ್ನವರು ನಾವು ಮಾಡುವಂಥದ್ದು ಯಾವುದಾದರೂ ಒಂದು ರೀತಿಯಲ್ಲಿ ನಡೆದು ಹೋಗುತ್ತೆ ಅಂತ. ಹಾಗೆ ರೀತಿಯಲ್ಲೆಲ್ಲ ಬಹಳಷ್ಟು ಉತ್ತಮವಾದಂತಹ ವ್ಯವಸ್ಥೆಯೊಂದಿಗೆ ನಾವು ಮಾಡಿರುವಂತ ಮೌಲೋದ್ ಕಾರ್ಯಕ್ರಮದಲ್ಲಿ ಸಾಧಾರಣ 25,000 ರೂಪಾಯಿಗಳಷ್ಟು ಖರ್ಚು ಮಾಡಿಕೊಂಡು ನಿಮಗೆ ಊಟವನ್ನು ಕೊಡುವಂತ ವ್ಯವಸ್ಥೆಯನ್ನ ಅವರು ಮಾಡುವಂತ ವ್ಯವಸ್ಥೆ ಇದೆ. ಅದು ಅದಕ್ಕೆ ಶಾರ್ಟ್ ಇದೆ. ಅಲ್ಲಾಹನ ಅನುಗ್ರಹದಿಂದ ಅದು ಭರ್ತಿ ಆಗಬಹುದು ಅಂತ ಎಂಬುದರಲ್ಲಿ ನಾವು ಇದ್ದೇವೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಮಕ್ಕಳ ದಿನಾಚರಣೆ, ಶಿಕ್ಷಕ ದಿನಾಚರಣೆ ಅಂತ ಹೇಳಿದ್ರೆ ಇದು ಊರಿನವರಿಗೊಂದು ಹಬ್ಬ. ಇವತ್ತು ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನು ನಾವು ನೋಡಿದಾಗ ಆ ಮನೆಯವರು ಆ ಒಂದು ಟೀಚರನ್ನ ಯಾವ ರೀತಿಯಿಂದ ಮಕ್ಕಳಿಗೆ ಕೊಟ್ಟು ಕಳಿಸ್ತಾರೆ, ಅದೇ ಮಗು ಕನ್ನಡ ಮಾಧ್ಯಮ ಶಾಲೆಗೆ ಬರುವಾಗ ಯಾಕೆ ಇಲ್ಲ ಎಂದು ಇತ್ಯಾದಿಗಳನ್ನು ನಾವು ನೋಡಿಕೊಳ್ಬೇಕು. ಇವತ್ತು ಬೆಳಿಗ್ಗೆ ಸಹ ನಮ್ಮೊಂದು 40 ಮಕ್ಕಳನ್ನ ಯಾನಪ್ಪ ಆಸ್ಪತ್ರೆಗೆ ಕರೆದಿದ್ದರು, ಮಕ್ಕಳ ದಿನಾಚರಣೆ ನಿಮ್ಮ ಮಕ್ಕಳು ಬರಬೇಕು ಅಂತ. ಅಲ್ಲಿ ನೋಡುವಾಗ ಏನು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರೂರವರ ಹುಟ್ಟಿದಬ್ಬೂ ಆಗಬಹುದು, ಯಾನಪ್ಪ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರಾದಂತ ಹಾಜಿ ಯಾನಪ್ಪ ಅಬ್ದುಲ್ಲಾ ಕುಂಜಿ ಅವರ ಹುಟ್ಟಿದಬ್ಬೂ ಹೌದು. ಇಡೀ ಕ್ಯಾಂಪಸ್ನಲ್ಲಿ ಎಲ್ಲರಿಗೂ ಯಾರೆಲ್ಲ ಹೋಗಿದ್ದಾರೆ ಅವರಿಗೆಲ್ಲ ತಿಂಡಿ ತಿನಿಸುಗಳು ನಮ್ಮ ವಿದ್ಯಾರ್ಥಿಗಳಿಗೂ, ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಗಿಫ್ಟ್, ಹೋದವರಿಗೆ ಸರ್ಟಿಫಿಕೇಟ್ಗಳು ಇದೆಲ್ಲವನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದರೆ ಜೀವನದಲ್ಲಿ ಒಮ್ಮೆ, ವರ್ಷದಲ್ಲಿ ಒಮ್ಮೆ ವಿದ್ಯಾರ್ಥಿಗಳು ಅದು ಖಾಲಿ ನಾವು ಟಿವಿಯಲ್ಲಿ ತೋರಿಸುವಂತ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಆ ಚಡ್ಡಿ ಹರಿದಂತ ವಿದ್ಯಾರ್ಥಿಗಳು ಸಂತುಷ್ಟರಾಗಬೇಕು ಎಂಬಂತ ಒಂದು ಯೋಜನೆಯೊಂದಿಗೆ ಅವರನ್ನು ಮಾಡಿದ್ದಾರೆ. ಆ ಮಾಡಿದಾಗ ಮಾತ್ರ ಏನು ಅಂತ ಹೇಳಿದ್ರೆ ಎಲ್ಲವೂ ಯಶಸ್ವಿಯಾಗುತ್ತೆ. ಒಂದು ಶಾಲೆ ಅಂತ ಹೇಳಿದ್ರೆ ಬಹುಶಃ ಅದೊಂದು ಊರಿನ, ಹಿಂದಿನ ಕಾಲದಲ್ಲಿ ಒಂದು ಊರಿನ ನ್ಯಾಯಾಲಯ. ಏನು ಸಮಸ್ಯೆಗಳಿದ್ದೂ ಅಲ್ಲಿ ವ್ಯವಸ್ಥೆ ಮಾಡುವಂಥದ್ದು. ಅದು ಖಾಲಿ ಟೀಚರ್ಸ್ನವರಿಗೆ ಬೇಕಾಗಿ ಅಥವಾ ಮಾಸ್ಟರ್ನವರಿಗೆ ಬೇಕಾಗಿ ಕಮಿಟಿಯವರಿಗೆ ಬೇಕಾಗಿ ಅಂತೇಳಿಲ್ಲ. ಅಲ್ಲಿ 1ನೇ ಕ್ಲಾಸ್ನ ಹಿಡಿದು 10ನೇ ಕ್ಲಾಸ್ನ ಪ್ರತಿಯೊಂದು ಮಗು ತನ್ನದು ಅಂತೇಳಿ ತಿಳಿದುಕೊಂಡಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯವಸ್ಥೆಗಳು ಉತ್ತಮ ರೀತಿ ಆಗುತ್ತೆ. ಅದರಲ್ಲಿ ನನ್ನ ಮಕ್ಕಳು, ನನ್ನ ಅಧ್ಯಾಪಕರುಗಳು ಹಾಗೂ ನಮ್ಮ ಶಾಲಾಭಿವೃದ್ಧಿ ಸಮಿತಿ ಈ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮಪಟ್ಟು ಇವತ್ತಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. 1947ನೇ ಇಸವಿಯಲ್ಲಿ ಬಹುಶಃ ಅವರು ಭಾರತದ ಪ್ರಧಾನಮಂತ್ರಿಗಳಾಗಲಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಯಾವುದೇ ಪಂಚವಾರ್ಷಿಕ ಯೋಜನೆಗಳು ಕಾರ್ಯಗತವಾಗುತ್ತಿರಲಿಲ್ಲ. ಇನ್ನೂ ನಾವು ನೆನಪಿಟ್ಕೊಳ್ಬೇಕು, 1947ನೇ ಇಸವಿಯಲ್ಲಿ ಭಾರತ ದೇಶದ ಪ್ರಥಮ ಶಿಕ್ಷಣ ಸಚಿವರಾಗಿದ್ದಂತ ಹಜರತ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಅಂದು ಭಾರತ ದೇಶದ ಶಿಕ್ಷಣ ಮಂತ್ರಿಯಾಗಿದ್ದರೆ ಇವತ್ತು ಬಹುಶಃ ಇಷ್ಟೊಂದು ಸುವ್ಯವಸ್ಥಿತವಾದಂತಹ ಶಿಕ್ಷಣದ ವ್ಯವಸ್ಥೆ ನಡೀತಿರ್ಲಿಲ್ಲ. ಇವತ್ತು ಏನು ಶಿಕ್ಷಣದ ವ್ಯವಸ್ಥೆ ಇದೆ, ಪರೀಕ್ಷೆ ಆಗ್ಬೋದು, ಸೆಮಿಸ್ಟರ್ ಆಗ್ಬೋದು, ಇನ್ನಿತರ ವ್ಯವಸ್ಥೆಗಳಾಗ್ಬೋದು, ಇದೆಲ್ಲವನ್ನ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಅಂದು ಭಾರತದ ಪ್ರಥಮ ಸಂಪುಟ ಸಚಿವರಾದಂಥ ಸಮಯದಲ್ಲಿ ಮಾಡಿದ್ದು. ಈ ದಿವಸಗಳಲ್ಲಿ ನಾವು ಬಹಳಷ್ಟು ನವೆಂಬರ್ ನಮ್ಮ ಜೀವನದಲ್ಲಿ ಮರೆಯಲಾಗದಂತ ದಿವಸ. ಲೋಕಾನುಗ್ರಹಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಲೋಕಗುರು, ಎಲ್ಲರ ಶಿಕ್ಷಕ, ಶಿಕ್ಷಕರ ಶಿಕ್ಷಕ, ಆ ಶಿಕ್ಷಕರು ಹುಟ್ಟಿದಂತ ದಿವಸ ಇವತ್ತು. ರಾಷ್ಟ್ರೀಯ ಶಿಕ್ಷಣ ದಿನದ ಘನಕ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಹುಟ್ಟಿದಂತ ದಿವಸ ತಿಂಗಳು ಇದು. ಬಹುಶಃ ಭಾರತದ ಇತಿಹಾಸದಲ್ಲೇ ತನ್ನ ಛಾಪನ್ನು ಮೂಡಿಸಿದಂತ, ಇವತ್ತಿನ ಆಧುನಿಕ ತಂತ್ರಜ್ಞಾನಕ್ಕೆ ಸವಾಲು ಒಡ್ಡಿದಂತ ಟಿಪ್ಪು ಸುಲ್ತಾನ್ ರವರ ಹುಟ್ಟಿದ ತಿಂಗಳು ನವೆಂಬರ್. ಅದರ ಒಟ್ಟಿಗೆ ಜವಾಹರ್ಲಾಲ್ ನೆಹರೂರವರ ಹುಟ್ಟಿದ ತಿಂಗಳು. ಇದೆಲ್ಲವನ್ನು ನಾವು ಒಟ್ಟಿಗೆ ಸೇರಿಸಿಕೊಂಡು ಈ ವ್ಯವಸ್ಥೆಯನ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಉಪಾಧ್ಯಕ್ಷರು, ಆಡಳಿತಾಧಿಕಾರಿ ಮತ್ತು ನಮ್ಮ ಜಮಾತಿನ ಕಾರ್ಯದರ್ಶಿಯವರಿದ್ದಾರೆ. ಅವರಲ್ಲಿ ಒಂದು ನಾನು ಅಧ್ಯಾಪಕನಾಗಿ ವಿನಂತಿಸಿದಂದ್ರೆ ಈ ತಿಂಗಳ ಕೊನೆಯ ಒಳಗಾಗಿ ನಾವೊಂದು ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯನ್ನು ನಾವೊಂದು ಅರ್ಧ ದಿವಸದ ಮಟ್ಟಿಗಾದ್ರೂ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಟೀಚರ್ಸ್ನವರಿಗೊಂದು ಮನವಿ, ಇದು ಎಂತ ಅದರ ಬಗ್ಗೆ ಅವೇರ್ನೆಸ್ ಕೊಡುವಂತ ಒಂದು ಸನ್ನಿವೇಶ ನಮ್ಮಿಂದ ಆಗ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ. ನೀವು ವ್ಯವಸ್ಥೆ ಅದಕ್ಕೆ ಅನುಮತಿ ಕೊಟ್ಟಾಗ ಬಹುಶಃ ಬೇಕಿದ್ರೆ ಇಲ್ಲಿಯೇ ನಾವು ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಅದಕ್ಕೆ ನೀವೊಂದು ಅನುಮತಿಯನ್ನು ಕೊಟ್ಟು ಬರುವಂತ ವ್ಯವಸ್ಥೆ ಆದರೆ ಅರ್ಧ ದಿವಸದಲ್ಲಿ ನಮ್ಮ ಎಲ್ಲ ಅಧ್ಯಾಪಕರುಗಳಿಗೆ, ನಮ್ಮ 450 ಏನು ಅಧ್ಯಾಪಕರುಗಳು ನಮ್ಮ ಟ್ರಸ್ಟ್
ದೇಶದಲ್ಲಿ ಇದ್ದಾರ ಅವರಿಗೊಂದು ಡಿಫರೆನ್ಸ್ ಮತ್ತು ಅಂತ ಬೈಫರ್ಕೇಶನ್ ಅಂತ ಹೇಳ್ತಾರೆ, ಆ ವಿಂಗಡಣೆಯನ್ನು ನಾವು ಅವರಿಗೆ ತಿಳಿಸಬೇಕಾಗ್ತದೆ. ಇಲ್ಲಿ ಈಗ ನಮ್ಮಲ್ಲಿ ಒಂದು ತಪ್ಪಭಿಪ್ರಾಯ ಏನಂತ ಹೇಳಿದ್ರೆ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಮತ್ತು APJ ಅಬುಲ್ ಕಲಾಂ ಆಜಾದ್ರ ಬಗ್ಗೆ ಇರುವಂತಹ ವ್ಯತ್ಯಾಸಗಳು ನಮ್ಮಲ್ಲಿ ಗೊತ್ತಿಲ್ಲ. APJ ಅಬ್ದುಲ್ ಕಲಾಂ ಎಂಬುವರು ಅವರು ಮನೆ ಭಾರತದ ಒಬ್ಬ ವಿಜ್ಞಾನಿಯಾಗಿ ರಾಷ್ಟ್ರಪತಿ ಮಾತ್ರ ಆಗಿದ್ದಾರೆ. ಆದರೆ ಈ ಅಬ್ದುಲ್ ಕಲಾಂ ರವರು ಅರೇಬಿಯಾ ದೇಶದಲ್ಲಿ ಜನಿಸಿ ಭಾರತಕ್ಕೆ ಬಂದವರು. ಅವರು ಒಬ್ಬರು ಸಂತರು, ಅವರು ಶಿಕ್ಷಣ ತಜ್ಞರು. ಈ ಎಲ್ಲ ಭಾವನೆಗಳನ್ನು ನಮಗೂ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಪಡಿಸುವಂತ ಒಂದು ಕೆಲಸ ನಿಮ್ಮಿಂದ ಆಗಬೇಕು ಅಂತ ಕೇಳಿಕೊಂಡು, ಹೆಚ್ಚಿಸಿದ ನನ್ನ ಪ್ರೀತಿಯ ಮುಖ್ಯ ಗುರುಗಳಿಗೆ ವಂದನೆಗಳು. ಜಸ್ಟ್ ಪ್ಲೇ, ಹ್ಯಾವ್ ಫನ್, ಎಂಜಾಯ್ ದ ಗೇಮ್, ಮೈಕಲ್ ಜಾರ್ಡನ್ ಎಂಬ ಸಂದೇಶದೊಂದಿಗೆ ನಮ್ಮ ಶಾಲಾ ಶಿಕ್ಷಕರು ನಮಗಾಗಿ ಹಲವಾರು ಆಟಗಳನ್ನು ಆಯೋಜಿಸಿದ್ದರು. ಅದರಲ್ಲಿ ವಿಜೇತರಾದ ಹೆಸರುಗಳನ್ನು ವಾಚಿಸಲು ಬರುತ್ತಿದ್ದಾರೆ. 10ನೇ ತರಗತಿಯ ಸೋಲು ಗೆಲುವನ್ನು ಹುಟ್ಟುವಾಗಲೇ ಪಡೆದಿರುವುದಿಲ್ಲ. ನಮ್ಮ ಕೆಲಸಗಳು ಅವುಗಳನ್ನು ನಿರ್ಧರಿಸುತ್ತವೆ. ಪ್ರತಿ ಕೆಲಸದ ಹಿಂದೆ ಪ್ರಾಮಾಣಿಕ ಪರಿಶ್ರಮವಿರಲಿ ಎಂದು ಹೇಳುತ್ತಾ ಇದೀಗ ಆಟಗಳಲ್ಲಿ ವಿಜೇತರಾದವರಿಗೆ ಸನ್ಮಾನಿಸುವ ಕಾರ್ಯಕ್ರಮ. ಫಸ್ಟ್ ಪ್ರೈಸ್ ರುಸ್ತಾ ಬಲ್ಕೀಸ್, ಸೆಕೆಂಡ್ ಪ್ರೈಸ್ ನಜ್ನಿ, ಬಣ್ಣಗಳ ಪರಿಚಯ ಹುದಾ, ಸೆಕೆಂಡ್ ಪ್ರೈಸ್ ಫಾತಿಮಾ ರಿಬಾ. ಧನ್ಯವಾದಗಳು ಅಪ್ರಾಜರವರಿಗೆ. ಮುಂದಿನ ಬಹುಮಾನವನ್ನ ನಮ್ಮ ಕೇಂದ್ರ ಜಮ್ಮು ಮಸೀದಿಯ ಕಾರ್ಯದರ್ಶಿಗಳಾದಂತಹ ಮೊಹಮ್ಮದ್ ತಾಹಾರ್ ಅವರು ವಿತರಿಸಬೇಕು.
ಸರ್ಟಿಫಿಕೇಟ್ ವಿತರಣೆ ಮಾಡಲಿಕ್ಕಿದೆ. ಅದರ ವಿವರಗಳನ್ನು ಶಕೀಲ್ ಅವರು ಹೇಳ್ತಾರೆ. ರಾಮಕೃಷ್ಣ ಮಿಷನ್ ಸ್ವಚ್ಛತಾ ಅಭಿಯಾನ 2019-20 ಇವರು ಏರ್ಪಡಿಸಿದಂಥ ಸ್ವಚ್ಛತಾ ಸ್ಪರ್ಧಾ 2019 ಪ್ರಯುಕ್ತ ಡ್ರಾಯಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿದ್ದಾರೆ ಅಲಿಮತ್ ಆಫಿಲ 9ನೇ ತರಗತಿ. ಇದನ್ನ ನಮ್ಮ ಹಾಜಿ ಮೊಹಮ್ಮದ್ ತಾಹರ್ ಅವರು ವಿತರಿಸಬೇಕೆಂದು ಕೇಳಿದ್ದೇನೆ. ದ್ವಿತೀಯ ಬಹುಮಾನ ನಸೀಫಾ. ತೃತೀಯ ಬಹುಮಾನ ಮುಫೀದತ್ತುಲ್ ಮುಜೀಬಾ. ಧನ್ಯವಾದಗಳು. ಈ ಬಹುಮಾನವನ್ನ ಉಪಾಧ್ಯಕ್ಷರಾದ ಮುಸ್ತಫಾ ಅಬ್ದುಲ್ಲಾ ಅವರು ವಿತರಿಸಬೇಕೆಂದು ಕೇಳಿದ್ದೇನೆ. ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಆಯಿಷಾ ಶೈಮಾ. ದ್ವಿತೀಯ ಬಹುಮಾನ ಖತೀಜಾ ಶಬಾನಾ ಬಾನು. ಧನ್ಯವಾದಗಳು. ಇನ್ನೊಂದು ಪ್ರಮಾಣ ಪತ್ರವನ್ನು ಅದು ಎಕೆ ಇಬ್ರಾಹಿಂ ರವರು ನೀಡಬೇಕು ಎಂದು ಕೇಳಿದ್ದೇನೆ. ತೃತೀಯ ಬಹುಮಾನ ರುಕ್ಯಾ ನಹೀದಾ. ಧನ್ಯವಾದಗಳು. At first, I would like to wish you all a happy Children's Day. This day is very special as we celebrate birthday of our first Prime Minister and a great visionary Pandit Jawaharlal Nehru's birthday as Children's Day. It was his wish that his birthday should be celebrated as Children's Day. It shows his deep love for children. Children are future citizens of the nation. They are considered as the building blocks of the strong nation. They are ray of hope who have potentially to change the nation tremendously. Children's Day celebration also reminds us of our responsibility to provide right education, equal opportunities and a space for breathing free air. Pandit Jawaharlal Nehru was very much enthusiastic and warm-hearted towards children, especially about their welfare, rights, education and overall improvement in order to make this country a developed nation. He was very inspiring and motivating personality who always inspired the children to work hard. He was very much concerned about the health and welfare of the children in India. He was called as Chacha Nehru by the children because of his selfless affection to them. His birthday was started celebrating as Children's Day all across India after his death in 1964. Pandit ji always favored the company of children and brought out many policies favoring them. He always knew that the childhood becomes the best phase of the life, which should be healthy and happy, so that they can be ready to lead their nation ahead. If the children are unhealthy from mentally and physically, they cannot give their best to their nation in the future. So, the childhood is the most significant phase which every parent should nourish with their love and care. As being the citizen of the country, we should understand our responsibility and save the future of the nation. Let us join our hands together and take a pledge to secure the present and future of the country's leaders to make a beautiful nation. With this, I would like to conclude my speech and I would like to thank one and all for providing these opportunities to speak before you. Thank you one and all. ಇಂದು ನಾವು ಮಕ್ಕಳ ದಿನದ ಸಂತೋಷವನ್ನು ಆಚರಿಸುತ್ತಿದ್ದೇವೆ. ಇದು ಪ್ರತಿ ಮಗು ಪ್ರತಿ ವಿದ್ಯಾರ್ಥಿಯು ಆಚರಿಸಲು ಇಷ್ಟಪಡುವ ಸಂದರ್ಭವಾಗಿದೆ. ನಮ್ಮ ದೇಶವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳುವ ನಾಯಕ ನಮ್ಮ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನಾಚರಣೆ ನಿಮಗೆಲ್ಲರಿಗೂ ತಿಳಿದಿದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದರು. ಹಾಗೆ ಮಕ್ಕಳು ಕೂಡ ಅವರನ್ನು ಅಷ್ಟೇ ಪ್ರೀತಿಸುತ್ತಿದ್ದರು. ಅದಕ್ಕಾಗಿಯೇ ಮಕ್ಕಳವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಚಾಚಾ ಎಂದರೆ ನಾವೆಲ್ಲರೂ ತಿಳಿದಿರುವಂತೆ ಚಿಕ್ಕಪ್ಪ ಎಂದರ್ಥ. ಚಾಚಾ ನೆಹರು ಜೀವಂತವಾಗಿದ್ದಾಗ ಮಕ್ಕಳು ಅವರಿಗೆ ಕೆಂಪು ಗುಲಾಬಿಯನ್ನು ಉಡುಗೊರೆಯನ್ನಾಗಿ ನೀಡುತ್ತಿದ್ದರು. ಏಕೆಂದರೆ ಚಾಚಾಜಿ ಯಾವಾಗಲೂ ತನ್ನ ಮೇಲಂಗಿಯಲ್ಲಿ ತಾಜಾ ಗುಲಾಬಿಯನ್ನು ಅಲಂಕರಿಸಬೇಕೆಂಬ ಉದ್ದೇಶದಿಂದ.
ನೆಹರೂಜಿ 1889 ನವೆಂಬರ್ 14ರಂದು ಅಲಹಾಬಾದ್ನಲ್ಲಿ ಜನಿಸಿದರು. ತಂದೆ ಮೋತಿಲಾಲ್ ನೆಹರು ಒಬ್ಬ ಸ್ವಾತಂತ್ರ್ಯ ಕ್ರಾಂತಿಕಾರಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಾಗಿದ್ದರು. ತಾಯಿ ಹೆಸರು ಸ್ವರೂಪ ರಾಣಿ. ಜವಾಹರ್ಲಾಲ್ ನೆಹರು ಅವರ ಸಹೋದರಿ ವಿಜಯಲಕ್ಷ್ಮಿ ಪಂಡಿತ್ ಕೂಡ ನಮ್ಮ ದೇಶದ ಶ್ರೇಷ್ಠ ರಾಜತಾಂತ್ರಿಕರಾಗಿದ್ದರು. ಚಾಚಾ ನೆಹರು ಅವರ ಪುತ್ರಿ ಇಂದಿರಾ ಗಾಂಧಿ ನಮ್ಮ ದೇಶದ ಮೊದಲ ಮಹಿಳಾ ಪ್ರಧಾನಿ. ನೆಹರು ಬ್ರಿಟಿಷ್ ಆಡಳಿತಗಾರರ ವಿರುದ್ಧ ಹೋರಾಡುತ್ತಿದ್ದಾಗ ಅವರನ್ನು ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಜೈಲಿನಲ್ಲಿರಿಸಿತು. ಜೈಲಿನಿಂದ ಅವರು ತಮ್ಮ ಮಗಳು ಇಂದಿರಾ ಅವರಿಗೆ ಪತ್ರಗಳನ್ನು ಬರೆದಿದ್ದರು. ಈ ಅಕ್ಷರಗಳನ್ನು ತಂದೆಯಿಂದ ಮಗಳಿಗೆ ಬರೆದ ಪತ್ರಗಳು ಎಂದು ಕರೆಯಲಾಗಿದೆ. ಇದನ್ನು ಪ್ರತಿಯೊಂದು ಮಕ್ಕಳು ಕೂಡ ಪುಸ್ತಕ ಓದಬೇಕು. ನೀವು ಒಂದು ವೇಳೆ ಓದಬೇಕಾದ್ರೆ 8ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದಲ್ಲಿದೆ. ಚಾಚಾ ನೆಹರು ಬಗ್ಗೆ ನಾವು ತಿಳಿದುಕೊಳ್ಳುವ ವಿಷಯಗಳು ತುಂಬ ಇದೆ. ನಮ್ಮ ದೇಶದ ಶ್ರೇಷ್ಠ ರಾಜಕೀಯ ನಾಯಕರಾಗಿದ್ದರು. ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತಿಯಾಗಿದ್ದ ಭಾರತದ ಮೊದಲ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೊಂದಿಗೆ ನೆಹರೂಜಿ ನಮ್ಮ ದೇಶದ ಭವಿಷ್ಯವನ್ನು ರೂಪಿಸಲು ಶ್ರಮಿಸಿದರು. ನೆಹರೂಜಿ ವಿಶ್ವಶಾಂತಿಗಾಗಿ ಸಹ ಕೆಲಸ ಮಾಡಿದರು. ಬೃಹತ್ ಕೈಗಾರೀಕರಣದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಅವರು ಬಲವಾಗಿ ನಂಬಿದ್ದರು. ಸ್ವಾತಂತ್ರ್ಯ ನಂತರ ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶದ ಅಭಿವೃದ್ಧಿಯ ಕನಸನ್ನು ಕಂಡರು. ಇವುಗಳ ರೂವಾರಿಯಾಗಿ ನಾವು ನೆಹರೂರವರನ್ನು ಕಾಣಬಹುದು. ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಭಾರತವು ಬಣಗಳ ಧ್ರುವೀಕೃತ ವ್ಯವಸ್ಥೆಯಿಂದ ವಿಮುಕ್ತಗೊಂಡು ಆಲಿಪ್ತ ನೀತಿಯನ್ನು ಪ್ರತಿಪಾದಿಸಿತು. ಪಂಚಶೀಲ ತತ್ವಗಳ ಆಧಾರದ ಮೇಲೆ ಶಕ್ತಿ ರಾಜಕಾರಣದಿಂದ ದೂರವೇ ಉಳಿದು ಶಾಂತಿ ಸಹಬಾಳ್ವೆಯ ಸೂತ್ರಗಳನ್ನು ಅನುಷ್ಠಾನಕ್ಕೆ ತರಲು ಕಾರಣರಾದರು. 1964ರಲ್ಲಿ ನೆಹರೂರವರು ನಿಧನರಾದರು. आज हमारा मदरसे में यौम अटफाल बड़े धूमधाम से मनाया जाता है. इसमें के पर दो बातों का कहना चाहता हूँ. आज 14 नवंबर है. पंडित जवाहरलाल नेहरू का पैदाशी दिन है. आपके वालिद मोतीलाल नेहरू और वालदा स्वरूप रानी आपको गांधी जी से बहुत लगाव था. नेहरू जी ने तमाम तारीखी लीडरों के साथ आज़ादी के तारीख में शामिल रहे. आज़ादी के बाद हमारे मुल्क के पहले वजीर आजम बने. नेहरू जी को बच्चों से और गुलाब से बहुत मोहब्बत थी, इसलिए तमाम बच्चे ने चाचा कहकर बुलाते थे. नेहरू जी ने अपनी शेरवानी में गुलाब लगाया करते थे. इस मोहब्बत की वजह से अपने जन्मदिन को यौम अटफाल के नाम से मनाने को कहा गया. इतने कहकर मेरी बातें खत्म करता हूँ. जय हिंद. अस्ಸಲಾಂ ನವೆಂಬರ್ 14ರಂದು ಮಕ್ಕಳ ದಿನ ಎಂದು ಆಚರಿಸಲಾಗುತ್ತದೆ. ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಹುಟ್ಟು ಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದೇವೆ. 1889ರಲ್ಲಿ ತಂದೆ ಮೋತಿಲಾಲ್ ನೆಹರು ತಾಯಿ ಸ್ವರೂಪ ರಾಣಿಯ ಮಗನಾಗಿ ಅಲಹಾಬಾದ್ನಲ್ಲಿ ಜನಿಸಿದರು. ಮಕ್ಕಳೊಂದಿಗೆ ಮಗುವಾಗುತ್ತಿದ್ದ ಮತ್ತು ಮಕ್ಕಳ ಬಗ್ಗೆ ಅಪಾರ ಒಲವಿತ್ತು. ನೆಹರೂರವರನ್ನು ಪ್ರೀತಿಯಿಂದ ಮಕ್ಕಳು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಮಹಾತ್ಮ ಗಾಂಧೀಜಿಯವರೊಂದಿಗೆ ಉತ್ತಮ ಸಂಬಂಧ ಕಾಯ್ದುಕೊಂಡಿದ್ದ ನೆಹರೂರವರು ಗಾಂಧೀಜಿ ಅವರ ಅಹಿಂಸೆ ಹೋರಾಟವನ್ನು ಬೆಂಬಲಿಸಿದರು. ಎಲ್ಲರೂ ಮಗುವಾಗಿ ಮತ್ತು ನಮ್ಮ ಬಾಲ್ಯದ ನೆನಪುಗಳು ನಮ್ಮ ಮನಸ್ಸಿನಲ್ಲಿ ಇನ್ನೂ ಕಾಲಿಹರಣ ಮಾಡುತ್ತದೆ. ಇದು ಒಬ್ಬರ ಜೀವನದ ಅತ್ಯುತ್ತಮ ಹಂತವಾಗಿದೆ. ಬಾಲ್ಯದಲ್ಲಿ ನಮ್ಮ ಸುಂದರ ಕ್ಷಣಗಳನ್ನು ನಾವು ಇನ್ನೂ ಪಾಲಿಸುತ್ತೇವೆ. ಭಾರತದಲ್ಲಿ ಮಾತ್ರ ಮಕ್ಕಳ ದಿನವನ್ನು ಸೀಮಿತಗೊಳಿಸಲಿಲ್ಲ. ಜಗತ್ತಿನಾದ್ಯಂತ ಜನರು ಮಕ್ಕಳ ದಿನವನ್ನು ಆಚರಿಸುತ್ತಾರೆ. ಪ್ರತಿ ದೇಶಗಳು ಅದನ್ನು ಬೇರೆ ಬೇರೆ ದಿನಗಳಲ್ಲಿ ಆಚರಿಸುತ್ತಾರೆ. ಆದರೆ ಹೆಚ್ಚಿನ ದೇಶಗಳು ಅದನ್ನು ಜೂನ್ 1 ಮತ್ತು ನವೆಂಬರ್ 20ರಂದು ಸಾರ್ವತ್ರಿಕ ಮಕ್ಕಳ ದಿನವೆಂದು ಆಚರಿಸುತ್ತಾರೆ. ಭಾರತದಲ್ಲಿ ನಮ್ಮ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವನ್ನು ನಾವು ಮಕ್ಕಳ ದಿನವೆಂದು ಆಚರಿಸುತ್ತಾರೆ. ಮಕ್ಕಳ ಮೇಲಿನ ಅವರ ಪ್ರೀತಿ ಮತ್ತು ವಾತ್ಸಲ್ಯ ಎಲ್ಲರಿಗೂ ತಿಳಿದಿತ್ತು. ಅವರ 2 ನೆಚ್ಚಿನ ವಸ್ತುಗಳೆಂದರೆ ಮಕ್ಕಳು ಮತ್ತು ಗುಲಾಬಿಗಳು. ಅವರು ಭಾರತದ ಪ್ರಧಾನಮಂತ್ರಿಯಾಗಿದ್ದು ಅವರು ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಿಂದ ಸಮಯವನ್ನು ತಮ್ಮ ಪ್ರೀತಿಯ ಸಹಚರರಾದ ಮಕ್ಕಳೊಂದಿಗೆ ಸಮಯ ಕಳೆಯಲು ಬಯಸುತ್ತಿದ್ದರು. ಮಕ್ಕಳೆಲ್ಲರೂ ಪ್ರೀತಿಯಿಂದ ಚಾಚಾಜಿ ಎಂದು ಕರೆಯುತ್ತಿದ್ದರು. ಹಸುವಿಂದ ಸಾಯುವಂತಹ ಆ ಪರಿಸ್ಥಿತಿಯಲ್ಲಿ ಹೊಸ ಕೈಗಾರಿಕಾ ನೀತಿಯನ್ನು, ಕೃಷಿ ಪ್ರಧಾನ ನೀತಿಗಳನ್ನು, ಹೀಗೆ ಹಲವಾರು ಪ್ರಯೋಗಗಳನ್ನು ಅವರು ತಂದು ಭಾರತ ಜನರು ಹಸಿವೆ ಮುಕ್ತರಾಗಲು ಹಾಗೂ ವಿದೇಶಗಳ ಮುಂದೆ
ಭಾರತವು ತಲೆ ಎತ್ತಿ ನಿಲ್ಲಲಿಕ್ಕೆ ಕಾರಣದ ಒಬ್ಬ ಪ್ರಧಾನಿಯಾಗಿದ್ದಾರೆ. ಇಷ್ಟು ದೊಡ್ಡ ಉದಾತ್ತವಾದ ನೀತಿಗಳಿಂದ ಅತ್ಯುನ್ನತವಾದ ಒಬ್ಬ ವ್ಯಕ್ತಿಯಾಗಿದ್ದರೂ ಪುಟಾಣಿ ಮಕ್ಕಳನ್ನು ಕಾಣುವಾಗ ಅವರು ಪುಟಾಣಿ ಮಕ್ಕಳಂತೆ ಆಗ್ತಿದ್ರು. ಆದ ಕಾರಣ ಅವರು ನನ್ನ ಹುಟ್ಟುಹಬ್ಬವನ್ನು ಪುಟಾಣಿ ಮಕ್ಕಳ ದಿನಾಚರಣೆಯಾಗಿ ಆಚರಿಸಿ ಅಂತ ಹೇಳಿದ ಕಾರಣ ಅವರಿಗೆ ಆ ಒಂದು ಮಕ್ಕಳ ದಿನಾಚರಣೆಯನ್ನು ನಾವು ಅವರ ಹುಟ್ಟುಹಬ್ಬ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯಾಗಿ ನಾವು ಆಚರಿಸ್ತಾ ಇದ್ದೇವೆ. ಅದೇ ಈಗಾಗಲೇ ಅವರು ಹೇಳಿದಂತೆ ಈ ಒಂದು ತಿಂಗಳಲ್ಲಿ ನಾವು 3-4 ಮಂದಿಯ ಹುಟ್ಟುಹಬ್ಬವನ್ನು ನೋಡ್ತಾ ಇದ್ದೇವೆ. ಹಾಗೆ ಈ ರಾಷ್ಟ್ರಕ್ಕೆ ಪ್ರಥಮವಾಗಿ ತನ್ನ ಜೀವನವನ್ನು ತನ್ನ ಮಕ್ಕಳನ್ನು ಅರ್ಪಿಸಿದ ಟಿಪ್ಪು ಸುಲ್ತಾನ್ರವರು, ಹಾಗೆ ಈ ರಾಷ್ಟ್ರಕ್ಕೆ ಪ್ರಥಮ ಶಿಕ್ಷಣ ಸಚಿವರಾಗಿ ಬಂದಂತಹ ಅಬುಲ್ ಕಲಾಂರವರು, ಹೀಗೆ ನಾವು ಹಲವಾರು ಜನರ ಉದಾತ್ತ ವ್ಯಕ್ತಿಗಳ ದಿನಾಚರಣೆಗಳು ಜನ್ಮ ದಿನಾಚರಣೆ ಆಚರಿಸ್ತಾ ಬಂದಿವೆ. ಇದರಲ್ಲೆಲ್ಲ ಇಡೀ ರಾಷ್ಟ್ರದಲ್ಲಿ ನಾವೆಲ್ಲ ಸಂತೋಷಿಸ್ತಾ ಇದ್ದೇವೆ. ಅದರಂತೆ ಇಡೀ ಜಗತ್ತಿನಲ್ಲಿ ಈಗ ಆಚರಿಸ್ತಾ ಇದ್ದಾರೆ ಒಬ್ಬರ ಹುಟ್ಟುಹಬ್ಬ, ಅದಾಗಿದೆ ನಮ್ಮ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದೆಲ್ಲದಿಂದಲೂ ಮಕ್ಕಳಾದ ನಾವು ಕಲಿಯಬೇಕಾದಂದ್ರೆ ಅವರ ಥಾಟ್ಸ್ ಏನು, ಅವರ ನೀತಿಗಳೇನು, ಅವರ ನೀತಿ ಬೋಧನೆಗಳೇನು, ಅದನ್ನು ನಾವು ಫಾಲೋ ಮಾಡಬೇಕು, ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕು, ಅವರಂತೆ ಆಗಲಿಕ್ಕೆ ನಾವು ಪ್ರಯತ್ನಿಸಬೇಕು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದಂಥ ಒಂದು ಪುಣ್ಯ ಕೆಲಸ ಏನಂದರೆ, ನನ್ನ ದಿನಾಚರಣೆಯನ್ನು ಬಿಟ್ಟು ಅದು ಬೇಡ, ಅದನ್ನು ನಮ್ಮ ಭಾರತ ದೇಶದಲ್ಲೆಲ್ಲ ಮಕ್ಕಳಿಗೆ ಆ ದಿನಾಚರಣೆ ಹುಟ್ಟುಹಬ್ಬದ ದಿವಸವಾಗಿ ಮಾರ್ಪಟ್ಟು ಕೊಟ್ಟ ಅಂತ ವ್ಯಕ್ತಿತ್ವವನ್ನು ನಾವು ಯಾವಾಗಲೂ ಮರೆಯಲು ಸಾಧ್ಯನೇ ಇಲ್ಲ. ಇದರಲ್ಲಿ ನಮ್ಗೆ ಏನು ಅರ್ಥವಾಗ್ತದೆ ಅಂದರೆ, ನಂದು ಏನಿದೆ ಅದನ್ನು ಬಿಟ್ಟು ನಾನಾಗಿ ಇನ್ನೊಬ್ಬರಿಗೆ ಏನಾದರೂ ಮಾಡಬೇಕು. ಮಕ್ಕಳು ಅರ್ಥ ಆಗ್ತದೆ ನಿಮಗೆ? ನಾವು ಕಲಿತಲ್ಲಿ ನಾವು ಶಿಕ್ಷಣ ತೆಗೆದದ್ದು, ನಾವು ಇಷ್ಟು ಹುಷಾರಾಗಿ ಓದಿ SS ಆಗಿ ಆಮೇಲೆ PUC ಆಗಿ ಡಿಗ್ರಿ ಆಗಿ ಎಲ್ಲ ಬಂದ ಮೇಲೆ ನಮ್ಮಲ್ಲಿ ಆಗುವ ಆ ಕೆಲಸವನ್ನು ನಾವು ಇನ್ನೊಬ್ಬರಿಗೆ ಮಾಡುವ ಉಪಕಾರ, ನಾವು ಇನ್ನೊಬ್ಬರನ್ನು ನೆನಪು ಮಾಡುವ ಒಂದು ವ್ಯವಸ್ಥೆಯನ್ನು ಇವತ್ತು ಜವಾಹರ್ಲಾಲ್ ನೆಹರು ಅವರು ನಮಗೆ ತೋರಿಸಿದ್ದಾರೆ. ನಮ್ಮ ಮಕ್ಕಳು ಕೂಡ ಮುಂದಿನ ಜೀವನದಲ್ಲಿ ನಮ್ಮ ನೆಹರು ಅವರು ಯಾವ ಥರದಲ್ಲಿ ನಮಗೆ ಆ ದಾರಿಯನ್ನು ತೋರಿಸಿದ್ದಾರೆ, ಅದರ ಒಂದು ಅಂಶ ಆದರೂ ಕೂಡ ನಾವು ನಾಳೆ ನಮ್ಮ ಊರಿಗೆ ನಮ್ಮ ರಾಷ್ಟ್ರಕ್ಕೆ ನಾವು ತೋರಿಸಬೇಕಂತ ಹೇಳುತ್ತಾ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೇಳಿದರು, ನನ್ನ ಹುಟ್ಟುಹಬ್ಬವನ್ನು ಈ ಮಕ್ಕಳ ದಿನಾಚರಣೆಯಾಗಿ ಮಾಡಬೇಕಂತೇಳಿ. ಅದೇ ಪ್ರಕಾರ ಸುದೀರ್ಘವಾಗಿ ಅವರು ಪ್ರಧಾನಿಯಾದಂಥವರು ಅವರು ಇದಾದ ಮೇಲೆ ಅವರ ಜಯಂತಿಯನ್ನು ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೇವೆ. ಅವರು ಭಾರತದ ಪ್ರಧಾನಿ ಆದಾಗ ಒಂದು ವಿಷಯ ನನಗೆ ನೆನಪು ಬರ್ತದೆ, ನಾನು ಓದಿದ್ದು ಪುಸ್ತಕದಲ್ಲಿ. ಅವರು ಮೆಡ್ರಾಸಿಗೆ ಹೋಗಿದ್ದರು. ಮೆಡ್ರಾಸಿನಲ್ಲಿ ಒಂದು ಸೇತುವೆ ಉದ್ಘಾಟನೆ ಮಾಡಲಿಕ್ಕಿತ್ತು. ಆಗ ಮೆಡ್ರಾಸಿನವರು ಅಲ್ಲಿಯ ರಾಜಕಾರಣಿ ಅವರೆಲ್ಲ ಅವರಿಗೆ ಆಹ್ವಾನ ಮಾಡಿದರಂತೆ, ನೀವು ಉದ್ಘಾಟನೆಗೆ ಬರಬೇಕು ಅಂತೇಳಿ. ಆಗ ಅವರು ಹೇಳಿದರು, ನಾನು ಆದರೆ ಉದ್ಘಾಟನೆಗೆ ಬರ್ತೇನೆ, ಇಲ್ಲ ಅಂದರೆ ಬೇರೆ ಯಾರನ್ನಾದರೂ ಒಬ್ಬರನ್ನು ಮಾಡಿ ಉದ್ಘಾಟನೆ ಮಾಡಿ ಅಂತೇಳಿ. ಆಯ್ತು ಅಂತ ಹೇಳಿದರಂತೆ. ಆಗ ಇವರು ಆ ಉದ್ಘಾಟನೆಗೆ ಬಂದಾಗ ಅವರ ಹತ್ರ ಕೇಳ್ತಾರೆ, ಇವರಿಗೆಲ್ಲ ಸನ್ಮಾನ ಇದೆಲ್ಲ ಆಯಿತು. ಅವರು ನೆಹರೂರವರು ಕೇಳ್ತಾರೆ, ನಾನು ಬಾರದಿದ್ದರೆ ನೀವು ಯಾರನ್ನು ಉದ್ಘಾಟಿಸ್ತೀರಿ ಅಂತೇಳಿ. ಆಗ ಅವರು ಹೇಳಿದರು, ಒಂದು ಬುಡಕಟ್ಟು ಸಮಾಜದ ಒಂದು ಮಹಿಳೆಯಿಂದ ಉದ್ಘಾಟನೆ ಮಾಡಿಸ್ತೇವೆ ಅಂತೇಳಿ. ಆಗ ಇವರೇನು ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಅವರು ಅವರಿಗೆ ಹಾಕಿದ ಮಾಲೆಯನ್ನು ಆ ಮಹಿಳೆಗೆ ಹಾಕ್ತಾರೆ. ಅಲ್ಲಿ ಸ್ವಲ್ಪ ಕೋಲಾಹಲ ನಡೆಯಿತು. ಯಾಕೆಂದರೆ ಈ ಬುಡಕಟ್ಟು ಜನಾಂಗದಲ್ಲಿ ಈ ಮಾಲೆ ಯಾರಿಗೆ ನಾವು ಮಾಲೆ ಹಾಕ್ತಾ ಆ ಮಹಿಳೆಯನ್ನು ಮದುವೆ ಆಗಬೇಕಂತೇಳಿ. ಆಗ ಆಸುಪಾಸಲ್ಲಿ ಸ್ವಲ್ಪ ಮಾತುಕತೆ ಆಯಿತು. ಆಮೇಲೆ ಜವಾಹರ್ಲಾಲ್ ನೆಹರು ಹೋದರು. ಆಮೇಲೆ ಆ ಮಹಿಳೆಗೆ ಪ್ರತಿ ತಿಂಗಳು ಅವರಿಗೆ ಮಾಸಯಾಸನ ಅಂತೇಳಿ ಸ್ವಲ್ಪ ಹಣವನ್ನು ಕಳಿಸಿಕೊಡ್ತಾ ಇದ್ದಾರಂತೆ. ಇದು ಅವರಲ್ಲಿ ಒಂದು ಘಟನೆ ನಡೆದಿತ್ತು. ಆದ ಕಾರಣ ವಿದ್ಯಾರ್ಥಿಗಳೇ, ನೀವು ಇವತ್ತು ನಿಮ್ಮ ದಿನಾಚರಣೆ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆ ದೇವರು ಆರೋಗ್ಯ ಆಯುಷು ನೀಡಲಿ ಎಂದು ಹಾರೈಸ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನೀವು ನಮ್ಮ ದೇಶದ ಮುತ್ತುಗಳು. ಮಕ್ಕಳೇ, ದಯವಿಟ್ಟು ಕೇಳಿಲಿ, ಏಕೆಂದರೆ ನೀವು ಜವಾಹರ್ಲಾಲ್ಗಿಂತಲೂ ದೊಡ್ಡ ವ್ಯಕ್ತಿಯಾಗಬಹುದು. ಸಾಧನೆ ಎಂಬುದು ಅದರ
ಗುರಿ ಮುಟ್ಟಲು ನೀವು ಸತತ ಪ್ರಯತ್ನವನ್ನು ಪಟ್ಟು ನಮ್ಮ ದೇಶದ, ನಮ್ಮ ನಾಡಿನ, ನಮ್ಮ ಊರಿನ, ನಮ್ಮ ಶಾಲೆಯ, ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಯ ಹಾಗೂ ನಿಮಗೆ ಶಿಕ್ಷಣವನ್ನು ಕಲಿಸಿದಂತಹ ಶಿಕ್ಷಕರ ಗೌರವವನ್ನು ನೀವು ಉಳಿಸಬೇಕೆಂದು ಇಲ್ಲಿ ಒಂದೇ ಒಂದು ಮಾತನ್ನು ನಾನು ಹೇಳುತ್ತಾ ನನ್ನ ಮಾತಿಗೆ ಕೊನೆಗೊಳಿಸಿ ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿಯಾದಂತಹ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೇವೆ. ಮಕ್ಕಳು ದೇಶದ ಕನಸು, ಮಕ್ಕಳು ದೇಶದ ಭವಿಷ್ಯ, ಮಕ್ಕಳು ದೇಶದ ಆಸ್ತಿ ಸಂಪತ್ತು. ಈ ಎಲ್ಲ ಉದ್ಭವಗಳು ಅಥವಾ ತತ್ಸಮ ರೂಪ ಏನಾದರೂ ಇದ್ದರೆ ಅದು ಮಕ್ಕಳ ಮುಖಾಂತರವೇ ಈ ದೇಶಕ್ಕಾಗಿ ನಾವು ಕೊಡುವಂತಹ ಒಂದು ಅರ್ಪಣೆ ಹಾಗೂ ಕೊಡುಗೆ. ಇದೆಲ್ಲವನ್ನು ಕೇಂದ್ರವಾಗಿಟ್ಟುಕೊಂಡು ಮಕ್ಕಳ ಭವಿಷ್ಯದ ಬಗ್ಗೆ, ಒಳ್ಳೆಯ ಭವಿಷ್ಯ ರೂಪಿಸುವ ಆ ಚಿಂತನೆಯ ಬಗ್ಗೆ ನಾವು ಅದರ ಮೂಲವನ್ನು ಹುಡುಕುತ್ತಾ ಹೋಗಬೇಕಾದ್ರೆ ಅಲ್ಲಿ ಮುಖ್ಯವಾಗಿರುವುದು ವಿದ್ಯೆ. ಉತ್ತಮ ವಿದ್ಯೆಯನ್ನು ತನ್ನದಾಗಿಸಿಕೊಂಡು ದೇಶದ ಉತ್ತಮ ಪ್ರಜೆಯನ್ನಾಗಿ ಆಗುವಲ್ಲಿ ತಮ್ಮೆಲ್ಲರ ಸಫಲತೆಯ ಯಶಸ್ಸು ಪ್ರಯತ್ನ ತಮ್ಮಲ್ಲಿ ಇರಲಿ ಎಂದು ನಾನು ಆಶಿಸುತ್ತಾ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತಿಗೆ ವಿರಾಮ ಹಾಕುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿ ವರ್ಷ ನವೆಂಬರ್ 14ರಂದು ಜವಾಹರಲಾಲ್ ನೆಹರೂರವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸುವ ಬಂದಿದ್ದೇವೆ. ಪಂಡಿತ್ ಜವಾಹರಲಾಲ್ ನೆಹರೂರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಭಾರತದ ಮೊದಲ ಪ್ರಧಾನಿ ಮತ್ತು ಭಾರತದ ಸ್ವಾತಂತ್ರ್ಯ ಮೊದಲ ಮತ್ತು ನಂತರ ರಾಜಕೀಯದಲ್ಲಿ ಕೇಂದ್ರ ವ್ಯಕ್ತಿ. ಅವರು ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನ ದಂಡಿಯಲ್ಲಿ ಹೊರಹೊಮ್ಮಿದರು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ರಾಷ್ಟ್ರವಾಗಿ ಸ್ಥಾಪನೆ ಆದಾಗಿದ್ದ 1964ರಲ್ಲಿ ಅವರ ಮರಣದವರೆಗೂ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಜವಾಹರಲಾಲ್ ನೆಹರೂರವರು ಭಾರತದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನಮಾನವನ್ನು ಪಡೆದರು ಮತ್ತು ಅವರು ಆದರ್ಶ ನಿಷ್ಠಾವಂತೆಯಾಗಿ ವಿಶ್ವದಾದ್ಯಂತ ವ್ಯಾಪಕವಾಗಿ ಮೆಚ್ಚುಗೆಯನ್ನು ಪಡೆದರು. ಅವರ ಹುಟ್ಟುಹಬ್ಬವನ್ನು ನವೆಂಬರ್ನಲ್ಲಿ ಮಕ್ಕಳ ದಿನ ಎಂದು ಭಾರತದಲ್ಲಿ ಆಚರಿಸಲಾಗುತ್ತದೆ. ಅವರ ಜೀವಿತಾವಧಿಯ ದೊಡ್ಡ ಬಯಕೆ ಎಂದರೆ ಮಕ್ಕಳು ಮತ್ತು ಯುವ ಜನರ ಕಲ್ಯಾಣ. ಹೆಸರು ಅವರ ಶಿಕ್ಷಣ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಕೆಲಸವನ್ನು ಗುರುತಿಸಿ ಭಾರತದಾದ್ಯಂತ ಮಕ್ಕಳು ಚಾಚಾ ನೆಹರು ಎಂದು ನೆನಪಿಸಿಕೊಳ್ಳುತ್ತಾರೆ. ಮಕ್ಕಳೊಂದಿಗೆ ಮಗುವಾಗುತ್ತಿದ್ದ ಮತ್ತು ಮಕ್ಕಳ ಬಗ್ಗೆ ಅಪಾರ ಒಲವಿದ್ದ ನೆಹರೂರವರು ಅತ್ಯಂತ ಸಂತೋಷದಿಂದ ತಮ್ಮ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಲು ಒಪ್ಪಿಕೊಂಡರು. ಈ ರೀತಿ 1951ರಲ್ಲಿ ನವೆಂಬರ್ 14ರಂದು ಭಾರತದಲ್ಲಿ ಮಕ್ಕಳ ದಿನಾಚರಣೆ ಆರಂಭವಾಯಿತು. ಭಾರತದ ಗರ್ಭ ಶ್ರೀಮಂತರಾದರು. ಮಕ್ಕಳೊಂದಿಗೆ, ಅದರಲ್ಲೂ ಭಾರತದ ಬಡ ಮಕ್ಕಳೊಂದಿಗೆ ಅವರಿಗಿದ್ದ ಅಕ್ಕರೆಯ ಮಕ್ಕಳು ದಿನಾಚರಣೆ. ವೇದಿಕೆಯಲ್ಲಿರುವ ಹಿರಿಯರೇ, ಮಕ್ಕಳಿಗೆ ಈ ಅವಕಾಶ ಎಲ್ಲಾದರೂ ಸಿಕ್ಕಿತೆ. ತಾನು ತನ್ನದು ತನ್ನ ಮಕ್ಕಳು ಎಂದು ಸ್ವಾರ್ಥ ತುಂಬಿದ ನಮ್ಮ ಸಮಾಜದಲ್ಲಿ ಕಣ್ಣಿನ ಕೊನೆಯಲ್ಲಿ ಅವಕಾಶಕ್ಕಾಗಿ ಕಣ್ಣೀರು ಸುರಿಸುವ ಬಡ ಕಂದಮ್ಮಿನವರ ಕಣ್ಣೀರು ಒರೆಸುವ ಒಂದು ಕಾರ್ಯ ಪ್ರಾಮಾಣಿಕವಾಗಿ ನಡೆಯುತ್ತಿದೆಯಾ? ಕೇವಲ ಹೆಸರಿಗಾಗಿ ಆಮಂತ್ರಣ ಪತ್ರಿಕೆಯಲ್ಲಿ ನನ್ನ ಹೆಸರು ಹಾಕಿ ಸಿಕ್ಕೊಳ್ಳಲು ಹಣ ಕೊಟ್ಟು ಶಾಲೆ ಓದಿಸಲು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಲು ಆಧುನಿಕ ಹಾಗೂ ಕೊನೆಯ ಯುಗದಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನಂತಹ ಸಮಾಜ ಮುಖ್ಯ ಸದಸ್ಯರ ಆಶಾಗೋಪುರವಾದ ನಮ್ಮ ಶಾಲಾಭಿವೃದ್ಧಿ ಸಮಿತಿ ಹ್ಯಾಟ್ಸ್ ಆಫ್ ಟು ಯು ಸರ್. ಮಕ್ಕಳ ದಿನಾಚರಣೆ ಈ ಸಂದರ್ಭದಲ್ಲಿ ಶಾಲಾ ಮುಖ್ಯಮಂತ್ರಿಯಾದ ನಾನು ಹಿರಿಯರೊಂದಿಗೆ ವಿನಂತಿಸುವೇನೆಂದರೆ, ಅಲ್ಲಾಹನು ನಿಮಗೆ ನೀಡಿದ ಸಂಪತ್ತು ನಿಮ್ಮದಲ್ಲಿ ಬಡಪಾಯಿಗಳಾದ ನಮ್ಮಂಥವರ ಹಕ್ಕು. ಒಂದು ಪಾಲು ನಮಗೂ ಈ ವಿದ್ಯಾಸಂಸ್ಥೆಯ ಮೂಲಕ ನೀಡಿ. ಅದು ಹೆಸರಿಗೆ ಅಲ್ಲದಿದ್ದರೆ ಸ್ವರ್ಗಕ್ಕೆ ದಾರಿಯಾಗಬಹುದು. ಹೆಸರಾದರೆ
ನಿಮ್ಮ ಸ್ವತ್ತುಗಳ ಮೇಲೆ ಅಲ್ಲಾಹನು ನಿಗಾ ಇಡುವನು. ನಮ್ಮ ಶಾಲೆಗೆ ನಮ್ಮ ಸಹಕಾರವೇ ಅಭಿವೃದ್ಧಿಯ ಬಂಡವಾಳ ಎಂದು ಹೇಳಿ ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತಾರೆ. ನೇಮರವರಿಗೆ ಧನ್ಯವಾದಗಳು ಹಾಗೂ ಉಪಾಧ್ಯಕ್ಷರಾದ ಅರ್ಫಾಜ್ ರವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರಾಗಿ ಆಗಮಿಸಿ ತನುಮನದಿಂದ ಸಹಕರಿಸಿದ ಎಲ್ಲ ಗಣ್ಯರಿಗೂ ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳು.